ಕೊರೋನಾ ಸೋಂಕು ಪ್ರಕರಣಗಳು ಯಾವುದೇ ಸುದ್ದಿ ಮಾಧ್ಯಮಕ್ಕೆ ಬ್ರೇಕಿಂಗ್ ಸುದ್ದಿಯಲ್ಲ. ಇದೊಂದು ಗಂಭೀರವಾದ ಪರಿಸ್ಥಿತಿಯಾಗಿದೆ. ಜನತೆಯನ್ನ ಮತ್ತಷ್ಟು ಆತಂಕಿತಗೊಳಿಸುವ ಯಾವ ಕಾರ್ಯಕ್ಕೂ ಮಾಧ್ಯಮಗಳು ಆಸ್ಪದ ನೀಡಬಾರದು. ಪುತ್ತೂರಿನ ಕೆಲವೊಂದು ವೆಬ್ ಮಾಧ್ಯಮಗಳು ಕೊರೋನಾ ಕುರಿತಾಗಿ ಅತಿರಂಜಿತವಾಗಿ ಸುದ್ದಿ ಹರಡ್ತಾ ಇದೆ. ಇಂತಹ ಮಾಧ್ಯಮಗಳ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಅಂತ ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಬಳ್ಳಾಲ್ ತಿಳಿಸಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳಿಗೂ ಸಾಮಾಜಿಕ ಜವಾಬ್ದಾರಿ ಇದೆ. ಕೊರೋನಾ ಬಗ್ಗೆ ಸಮಾರೋಪಾದಿಯಲ್ಲಿ ಕೆಲಸ ನಡೆಸಲಾಗ್ತಾ ಇದೆ. ಯಾವ ರೀತಿಯಲ್ಲೂ ತಪ್ಪು ಮಾಹಿತಿಗಳು ಜನತೆಗೆ ತಲುಪಬಾರದು. ಇದರಿಂದ ಲಾಭದ ಬದಲಿಗೆ ತೊಂದರೆಯೇ ಜಾಸ್ತಿ. ಹಾಗಾಗಿ ಅತಿರಂಜಿತ ಸುದ್ದಿಗಳನ್ನು ಹರಡಬೇಡಿ ಎಂದು ಅವರು ಮಾಧ್ಯಮಗಳಿಗೆ ವಿನಂತಿ ಮಾಡಿದರು. ಪತ್ರಿಕೆಯವರು, ಸುದ್ದಿ ಮಾಧ್ಯಮದವರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಸಂದರ್ಭದಲ್ಲಿಯೂ ಯಾವುದೇ ಅತಿರಂಜಿತವಾದ ವರದಿಗಳನ್ನಾಗಲಿ ಸುದ್ದಿಗಳನ್ನಾಗಲಿ ಬಿತ್ತರಿಸದೆ ಕೇವಲ ಈ ಕೊರೋನಾ ವಿಚಾರದಲ್ಲಿ ವೆರಿಫೈಡ್ ಇನ್ಫಾರ್ಮೇಷನ್ ಮಾತ್ರ ಪ್ರಸಾರ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಊರಿನಲ್ಲಿ ನಡೆಯುವ ಜಾತ್ರೆ ಹಾಗೂ ದೈವಗಳ ನೇಮೋತ್ಸವಗಳನ್ನು ನಡೆಸುವುದು ಬೇಡ. ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ಕಟ್ಟುಕಟ್ಟಳೆಗಳನ್ನು ಮಾತ್ರ ಮಾಡಲು ಅವಕಾಶವನ್ನ ನೀಡಲಾಗಿದೆ. ಜನತೆಯ ಹಿತದೃಷ್ಟಿಯಿಂದ ಸರ್ಕಾರ ಈ ನಿಯಮವನ್ನು ಜಾರಿಗೊಳಿಸಿದೆ. ಜನತೆಯ ಗುಂಪು ಸೇರುವ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಮೊಟ್ಟೆ ತಡ್ಕದಲ್ಲಿ ಇವತ್ತೇನು ದೊಡ್ಡ ನೇಮೋತ್ಸವ ನಡೀತಾ ಇದೆ. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಈ ಥರ ಗುಂಪಾಗಿ ಸೇರುವಂತಹ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರ್ದು. ಕೇವಲ ವಿಧಿವಿಧಾನಗಳು ಕಟ್ಟುಕಟ್ಟಳೆಗಳಿಗೆ ಪೂರಕವಾಗಿ ಏನೇನು ಬೇಕು ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಬಿಟ್ಟರೆ ಸಭೆ ಸಮಾರಂಭ ಆಗಲಿ ಇತರ ಯಾವುದೇ ಒಂದು ದೊಡ್ಡ ಮಟ್ಟದ ಜನಗಳನ್ನು ಸೇರಿಸುವಂಥ ಕಾರ್ಯಕ್ರಮ ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶ ಇದೆ. ಅದನ್ನು ಪಾಲನೆ ಮಾಡಲಿಕ್ಕೆ ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಯವರಿಗೆ ನಿರ್ದೇಶನ ನೀಡಿದ್ದೇನೆ.